ನಾನು ಅಕ್ಷತಾ ಭರತ್. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಟೇಸ್ಟಿ ಟ್ರೀಟ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಂಡೇ, ಹಾಗಾಗಿ ನಾನ್ ವೆಜ್ ಮಾಡುವಂತ ಹೇಳಿದ್ದೇನೆ. ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಚಿಕನ್ ಕಡಾಯಿ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ಹೇಗಾಗಿದೆ ಅಂತೇಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕ್ಯಾಶ್ಯೂ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿಡಬೇಕು. ಒಂದು 15 ನಿಮಿಷ ಇಟ್ಟರೆ ಸಾಕು. ಇವಾಗ ಒಂದು ಸೈಡಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿ ಅದಕ್ಕೆ ನಾನು ಸುಮಾರು 4 ಈರುಳ್ಳಿ ಹಾಕಿದ್ದೇನೆ. ಅದನ್ನು ಚೆಂದ ಮಾಡಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಡುವ. ಇವಾಗ ನಾನು ಮಿಕ್ಸಿ ಜಾರಿಗೆ 1 ಸ್ಪೂನು ಪೆಪ್ಪರ್, ಆಮೇಲೆ ನೆನೆಸಿಟ್ಟಂಥ ಕ್ಯಾಶ್ಯೂ, ಆಮೇಲೆ ಫ್ರೈ ಮಾಡಿದಂಥ ಈರುಳ್ಳಿ ಉಂಟು ನೋಡಿ, ಅದರದ್ದು ಸ್ಮೂತ್ ಪೇಸ್ಟ್ ರೆಡಿ ಮಾಡಬೇಕು. ಈ ಸೈಡ್ ನಾವು ಮ್ಯಾರಿನೇಟಿಗೆ ರೆಡಿ ಮಾಡ್ತಿದ್ದೇವೆ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಿಗೆ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅರಶಿನ, 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು 4 ಸ್ಪೂನ್ ಆಗುವಷ್ಟು ಕರ್ಡ್, ಮತ್ತು ಮೆಣಸು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಬಿಸಿ ಎಣ್ಣೆ ಹಾಕಿ ಇದನ್ನು ಒಳ್ಳೆ ರೀತಿ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಆನಂತರ ಇಲ್ಲಿ ನಾವು ಫ್ರೈ ಮಾಡಿದಂಥ ಈರುಳ್ಳಿ ಉಂಟು ನೋಡಿ, ಅದು ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ರುಬ್ಬಿಟ್ಟಂಥ ಪೇಸ್ಟ್ ಉಂಟು ನೋಡಿ, ಆ ಪೇಸ್ಟ್ ಎಲ್ಲ ಸೇರಿಸಿದ್ದೇನೆ ನಾನಿಲ್ಲಿ. ಇದು ಒಳ್ಳೆ ರೀತಿಯಲ್ಲಿ ಚಿಕನ್ನಿಗೆ ಮ್ಯಾರಿನೇಟ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಸುಮಾರು 1 kg ಆಗುವಷ್ಟು ಚಿಕನ್ ತಗೊಂಡಿದ್ದೇನೆ. ಈ ಚಿಕನ್ನಿಗೆ ನಾನು ಇವಾಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಸುಮಾರು ಒಂದು 2 ಗಂಟೆಯಷ್ಟು ನಾನು ಇದನ್ನು ಸೈಡಲ್ಲಿ ಎತ್ತಿಡ್ತೇನೆ. ನಿಮಗೆ ಟೈಮ್ ಇದ್ದರೆ ನೀವು ಇಲ್ಲದಿದ್ದರೆ 1/2 hour ಆದರೂ ಇಡಬೇಕಾಗ್ತದೆ. ಆಮೇಲೆ ಈ ಸೈಡಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಂತಹ ಚಿಕನ್ ಉಂಟು ನೋಡಿ, ಅದನ್ನು ಹಾಕಿ ನಾವು ಇದರಲ್ಲಿ ಹೈ ಫ್ಲೇಮಲ್ಲಿ ಸ್ವಲ್ಪ ಒಂದು 10 ನಿಮಿಷ ಆಗುವಷ್ಟು ಹೈ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸಬೇಕು. ಇಲ್ಲಿ ಗ್ರೇವಿ ಎಲ್ಲ ಸೈಡಲ್ಲಿ ನೋಡ್ತಿರ್ಬೋದು ನೀವು, ನೀರೆಲ್ಲ ಚಿಕನ್ ಬಿಟ್ಟು ಗ್ರೇವಿ ಎಲ್ಲ ಕರೆಕ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ಇಲ್ಲಿ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ. ಫ್ರೆಶ್ ಕ್ರೀಮ್ ಹಾಕಿದರೆ ಟೇಸ್ಟ್ ಸ್ವಲ್ಪ ಇನ್ನೂ ಕೂಡ ರಿಚ್ ಆಗಿ ಬರ್ತದೆ, ಅಂದರೆ ತುಂಬ ಟೇಸ್ಟಾಗಿ ಬರ್ತದೆ. ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಗಾರ್ನಿಷ್ಗೆ ಅಂತ ಹೇಳಿ. ಚಿಕನ್ ಕಡಾಯಿ ಮಾಡಲಿಕ್ಕೆ ಸಿಂಪಲ್ ಉಂಟು, ಇಷ್ಟೇ ಉಂಟು. ಬ್ಯಾಚುಲರ್ಸ್ಗೆಲ್ಲ ಈಸಿಯಾಗಿ ಮಾಡಬಹುದು ಈ ರೆಸಿಪಿ. ನಾನಿಲ್ಲಿ ಅದನ್ನು ಲಾಸ್ಟಿಗೆ ಸ್ವಲ್ಪ ಪ್ಲೇಟಿಗೆ ಹಾಕಿ ಸ್ವಲ್ಪ ಗಾರ್ನಿಷ್ ಎಲ್ಲ ಮಾಡ್ತಿದ್ದೇನೆ. ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದು ನೀವು ಹಾಗೆ ಕೂಡ ತಿನ್ಬೋದು, ಚಪಾತಿ, ಪೂರಿ, ಆಮೇಲೆ ಪರೋಟಾಗೆಲ್ಲ ಇನ್ನೂ ಕೂಡ ಜಾಸ್ತಿಯಾಗಿ ಒಳ್ಳೆಯದಾಗ್ತದೆ. ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.